ಮುಡಿಪು ಸೂರಜ್ ಶಿಕ್ಷಣ ಸಂಸ್ಥೆಯಿಂದ ವತಿದ್ದು ಹಿರಿಯ ಸಾಹಿತಿ ಪ್ರೊಫೆಸರ್ ಅಮೃತ ಸೋಮೇಶ್ವರಿಗೂ ಸೂರಜ್ ಸೇವಾ ಪ್ರಶಸ್ತಿನ ಸೋಮವಾರ ಬಯಡ್ ಅದನ್ನ ಇಲ್ಲಗ ಪೋದು ಪ್ರದಾನ ಮಲ್ತೇರು. ಮುಡಿಪು ಸೂರಜ್ ಇಂಟರ್ನ್ಯಾಷನಲ್ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ ದ ನಿರಲ್ಡ್ ಡಾಕ್ಟರ್ ಮಂಜುನಾಥ್ ಎಸ್ ರೇವನ್ಕರ್ನ ಆಡಳಿತ ನಡೆದೊಪ್ಪುನ ಮುಡಿಪು ಸೂರಜ್ ಶಿಕ್ಷಣ ಸಂಸ್ಥೆಡ್ ಕರಿ ತಿಂಗೋಲ್ ನಡೆದಿನ ಸೂರಜ್ ಕಲಾ ಸಿರಿಟ್ ರಾಷ್ಟ್ರಕವಿ ಗೋವಿಂದ ಪೈ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿಲು ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಸೂರಜ್ ಸೇವಾ ಪ್ರಶಸ್ತಿಯನ್ನು ಪಡೆಯರೇತಿರು. ಆಂಡ ಅನಾರೋಗ್ಯದ ದಾತ್ರ ಅರೆಗೆ ಬರಿಯರೆ ಆವಂದಿನ ಹಿನ್ನೆಲೆಡು ಸೋಮವಾರ ಬಯಡು ಅಮೃತ್ ಸೋಮೇಶ್ವರನ ಇಲ್ಲಗ ಪೋದು ಪ್ರಶಸ್ತಿನ ಒಪ್ಪಿಯಾರು. ಕಾರ್ಯಕ್ರಮದ ಪಾಲ್ಪಡೆಯಿನ ಶಾಸಕರು ಶ್ರೀ ಯುಟಿ ಖಾದರ್ ಪಾತ್ರರೊಂದು ಸೂರಜ್ ಶಿಕ್ಷಣ ಸಂಸ್ಥೆ ಸಾಧಕರನ್ನು ಗುರುತಿಸಾವನಂಚಿನ ಎಡ್ಡೆ ಕಾರ್ಯಕ್ರಮವನ್ನು ನಡಪೊಂದುಂಡು ಪಡೆದು ಮೆಚ್ಚುಗೆ ಸೂಚಿಸಾರು. ಸೂರಜ್ ಕಲಾಶ್ರೀ 2019ನ ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮೆಲ್ಲರ ಗೌರವಿತ ಹಿರಿಯರಾಗಿರುವಂಥ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಕನ್ನಡಿಗರಿಗೆ ವಿಶೇಷದ ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟಂಥ ಹಿರಿಯ ಕವಿಗಳಾಗಿರುವಂಥ ಅಮೃತ್ ಸೋಮೇಶ್ವರ್ ಅವರಿಗೆ ಸನ್ಮಾನಿಸೋದು ಕೂಡ ಒಂದು ನಿಜವಾದ ಪ್ರಮುಖವಾದ ಒಂದು ಕಾರ್ಯಕ್ರಮವಾಗಿತ್ತು. ಅವತ್ತು ಬಹುಶಃ ಗೌರವಿತ ಅಂತ ಅಮೃತ್ ಸೋಮೇಶ್ವರ್ಜಿ ಅವರಿಗೆ ಮುಟ್ಲಿಕ್ಕೆ ಅವತ್ತು ಬೇರೆ ಬೇರೆ ಕೆಲಸಕ್ಕಾಗಲಿದ್ದ ಕಾರಣ ಬಹುಶಃ ಅವರ ಮನೆಯಲ್ಲೇ ಬಂದು ಗೌರವಿಸಬೇಕಂತೇಳಿ ಅವತ್ತಿನ ಸೂರಜ್ ವಿದ್ಯಾಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಒಕ್ಕೂರಿನ ತೀರ್ಮಾನ ಮಾಡಿದರು. ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ಹಿರಿಯ ಸಾಹಿತಿಯು ಕವಿಗಳಾಗಿದ್ದಂತಹ ಬಹುಶಃ ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದ ಕನ್ನಡಿಗೆ ತಮ್ಮ ಮಾರ್ಗದರ್ಶನ ಕೊಡುವಂಥ ಅತ್ಯಂತ ಹಿರಿದಂಥ ಸನ್ಮಾನ್ಯ ಅಮೃತ್ ಸೋಮೇಶ್ವರ್ ಮನೆಗೆ ಬಂದು ಅವರನ್ನು ಗೌರವಿಸಿ ಅವರ ಮನೆಯನ್ನು ಗೌರವಿಸಿ ನಾವು ಅವರೆಲ್ಲ ಆಶೀರ್ವಾದ ಪಡಲಿಕ್ಕೆ ನಾವು ಬಂದಿದ್ದೇವೆ. ಗೌರವಿಸಿ ಅವರ ಆಶೀರ್ವಾದ ನಾವು ಇವತ್ತು ಪಡ್ಕೊಂಡಿದ್ದೇವೆ. ಈ ಹೊರತು ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ದಂಪತಿಗಳಿಗೆ ಪ್ರಶಸ್ತಿ ಒಪ್ಪಿಯಾದು ಮಾನಾದಿಗೆ ಸಂದಾಯರು. ಮಾನದಿಗೆ ಪಡೆಯೊಂದು ಪಾತ್ರನ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಸೂರತ್ ಶಿಕ್ಷಣ ಸಂಸ್ಥೆ ಕರಿ ಕೆಲ ವರ್ಷಲೆಡು ಆದರ್ಶವಾಯಿನ ರೀತಿಡು ಕಲೆ ಸಾಹಿತ್ಯ ಸಮೃದ್ಧಿ ಕ್ಷೇತ್ರಡು ಬೇಲೆ ಮಲ್ತೊಂದು ಒಪ್ಪುನಿ ಮಾತ್ರ ಆತ್ ಆಯಾ ಕ್ಷೇತ್ರಡು ಸಾಧನೆ ಮಲ್ತಿನ ಸಾಧಕರಿಗೆ ಗೌರವಿಸವನ ಬೇಲೆಲ್ಲ ಮಲ್ತೊಂದು ಲೇರ್ಪಣೆ ತೆರಿಪಾಯರು. ಆದರ್ಶವಾದಂಥ ರೀತಿಯಲ್ಲಿ ಕಲೆ ಸಾಹಿತ್ಯ ಸಮೃದ್ಧಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಇರುವುದು ಮಾತ್ರವಲ್ಲ, ಆಯಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ಸಾಧಕರಿಗೆ ಸನ್ಮಾನ ಇತ್ಯಾದಿಗಳನ್ನು ಮಾಡಿ ತನ್ನ ಕರ್ತವ್ಯವನ್ನು ಯುಕ್ತ ರೀತಿಯಲ್ಲಿ ನಿರ್ವಹಿಸ್ತಾ ಇದೆ. ಅದಕ್ಕಾಗಿ ಸೂರಜ್ ಸಂಸ್ಥೆಯನ್ನು ನಾನು ಮತ್ತು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಯೋಗ್ಯ ವ್ಯಕ್ತಿಗಳನ್ನು ಸಾಧಕರನ್ನು ಆರಿಸಿ ಅವರನ್ನು ಯುಕ್ತ ರೀತಿಯಲ್ಲಿ ಸನ್ಮಾನಿಸಿ ಕೃತಾರ್ಥರಾಗುವಂಥ ಯೋಗ ಈ ಸಂಸ್ಥೆಗೆ ಸಿದ್ಧಿಸಲಿ ಅಂತ ನಾವು ಬಯಸ್ತಾ ಇದ್ದೇವೆ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಸೂರಜ್ ಶಿಕ್ಷಣ ಸಂಸ್ಥೆ ಬಗೆಟ್ಟು ಮೆಚ್ಚುಗೆದ ಪಾತ್ರ ಪಂಡರು. ಈ ಒಂದು ಜವಾಬ್ದಾರಿ ಭಾಳಷ್ಟು ಪ್ರೀತಿಯಿಂದ ಬಂದು ಈ ಮನೆಗೆ ಅವರ ಇದನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಮಂಗಳೂರು ತಾಲೂಕಿನ ಪರವಾಗಿ ಸೂರಜ್ ಕಲಾ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಗೂ ನಮ್ಮ ಮಾಜಿ ಶಾಸಕರು ಸಚಿವರು ಅಮೃತ್ ಸೋಮೇಶ್ವರವರ ಪ್ರೀತಿಗೆ ಪಾತ್ರರಾದವರು ಈ ಪ್ರದೇಶದ ಎಲ್ಲ ಜನರ ಹತ್ರ ಸಹ ಅವರ ವಿಷಯಗಳನ್ನು ಮಾತಾಡುತ್ತಾ ಅಮೃತ್ ಸೋಮೇಶ್ವರ ಅವರು 4 ಸಲ ಚುನಾವಣೆಗೆ ನಿಂತಾವಾಗ ಸಹ ಅವರ ಒಂದು ಆಶೀರ್ವಾದವನ್ನು ಪಡೆದು ಈ ಕ್ಷೇತ್ರದ ಉದ್ದಗಲಕ್ಕೂ ಕೆಲಸ ಮಾಡಿದ್ದಾರೆ. ಇದಕ್ಕೆಲ್ಲ ಅವರಿಗೆ ಮಾರ್ಗದರ್ಶಕರಾಗಿ ನಮ್ಮ ಅಮೃತ್ ಸೋಮೇಶ್ವರ ಇವತ್ತು ನಮ್ಮ ಜೊತೆಯಲ್ಲಿ ಇರುವುದು ಈ ಕ್ಷೇತ್ರದ ಒಂದು ದೊಡ್ಡ ಸಂಪತ್ತು. ಅನಾರೋಗ್ಯದ ಹಿನ್ನೆಲೆಡು ಅಮೃತ್ ಸೋಮೇಶ್ವರರಿಗೂ ಬರಿಯರ ಆವಂದಿನ ದಾತ್ರ ಇನಿ ಅರೆನ ಇಲ್ಲಗ ಬತ್ತದು ಪ್ರಶಸ್ತಿ ಒಪ್ಪಿಯಾದ ಇಂದೊಂಜಿ ತಂಕ್ಲಿಗೆ ತಿಕ್ಕಿನ ಭಾಗ್ಯ ಪಂಡದು ಸೂರಜ್ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ತೆರಿಪಾಯರು. ಸೂರಜ್ ಕಲಾಸರ ಒಂದು ಭಾರಿ ಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ ಸೂರಜ್ ಕಲಾಸರ 23-24 ಭಯಂಕರ ವಿಜೃಂಭಣೆಯಿಂದ ಸೂರಜ್ ಕಲಾಸರ ನಡೆಯಿತು. ಆ ಟೈಮ್ನಲ್ಲಿ ನಮಗೆ ಅಮೃತ ಸೋಮೇಶ್ವರಿಗೆ ಬರಲಿಕ್ಕೆ ಆಗದಿದ್ದ ಕಾರಣ ನಾವು ಮನೆಗೆ ಬಂದು ಶಾಸಕರ ಒಂದು ಅಮೃತ ಹಸ್ತದಿಂದ ಸೂರಜ್ ಸೇವಾ ಪ್ರಶಸ್ತಿಯನ್ನು ನಾವು ಅವರ ಮನೆಗೆ ಬಂದು ಕೊಟ್ಟಿದ್ದೇವೆ. ಅದು ನಮ್ಮ ಭಾಗ್ಯ. ಇಂತಹ ಒಂದು ಕಾರ್ಯಕ್ರಮ ಇನ್ನು ಮುಂದೇನು ನಡೆಯಲಿ ಅಂತ ಹೇಳಿ ಮತ್ತು ಅಮೃತ ಸೋಮೇಶ್ವರ್ ಹಾಗೆ ದಂಪತಿಗಳಿಂದ ನಮಗೆ ಆಶೀರ್ವಾದ ಯಾವಾಗಲೂ ಸಿಗಲಿ. ಸೂರಜ್ ಪದವಿಪೂರ್ವ ಕಾಲೇಜ್ದ ಪ್ರಾಂಶುಪಾಲರು ಶ್ರೀ ಮುಖೇಶ್ ಕುಮಾರ್
ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಜುಬೇರ್ ತಲೆಮುಗರ್, ಉದ್ಯಮಿ ಶ್ರೀ ಸುರೇಶ್ ಭಟ್ನಗರ ಇಂಚದಿ ಪ್ರಮುಖರು ಈ ಪೊರ್ತೋಟುಗೆ ಎತ್ತರು.